ತಿರುಪತಿಯಿಂದ ಮಂತ್ರಾಲಯಕ್ಕೆ ತೆರಳುವ ಸಂದರ್ಭ ನಡೆದ ರಸ್ತೆ ಅಪಘಾತದಲ್ಲಿ ತೀವ್ರ ಗಾಯಗೊಂಡು ವಿಧಿವಶರಾದ ಮಂಗಳೂರಿನ ಯಕ್ಷಧ್ರುವ ಫಟ್ಲ ಫೌಂಡೇಶನ್ನ ಕೇಂದ್ರೀಯ ಸಮಿತಿಯ ಜತೆ ಕಾರ್ಯದರ್ಶಿ ಹಾಗೂ ಕರಂಗಲ್ಪಾಡಿ ಹಾಪ್ಕಾಮ್ಸ್ನ ಪ್ರಧಾನ ವ್ಯವಸ್ಥಾಪಕ ರವಿ ಶೆಟ್ಟಿ ಅವರ ಪಾರ್ಥಿವ ಶರೀರ ಇಂದು ಬೆಳಗ್ಗೆ ಮಂಗಳೂರು ತಲುಪಿದೆ. ಮಂಗಳೂರಿನ ಅಶೋಕನಗರದಲ್ಲಿರುವ ಅವರ ಮನೆಯಲ್ಲಿ ನಿನ್ನೆಯಿಂದ ಮೌನ ಆವರಿಸಿದೆ. ಇಂದು ಮೃತದೇಹವನ್ನ ಮನೆಗೆ ತಂದಾಗ ದುಃಖದ ಕಟ್ಟೆಯೊಡೆದಿತ್ತು. ರವಿ ಶೆಟ್ಟಿ ಅವರ ತಾಯಿ, ಪತ್ನಿ, ಮಕ್ಕಳು ಸೇರಿದಂತೆ ಮನೆ ಮಂದಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ರವಿ ಶೆಟ್ಟಿ ಅವರ ಕುಟುಂಬದವರು, ಸಂಬಂಧಿಕರು, ಮಿತ್ರರು ಮತ್ತು ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದು ಪಾರ್ಥಿವ ಶರೀರವನ್ನ ನೋಡಿ ಅಂತಿಮ ನಮನ ಸಲ್ಲಿಸಿದರು. ರಾಜ್ಯದ ಆರೋಗ್ಯ ಖಾತೆಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ಮನೆಗೆ ಭೇಟಿ ನೀಡಿ ರವಿ ಶೆಟ್ಟಿ ಅವರಿಗೆ ಅಂತಿಮ ಪ್ರಣಾಮ ಸಲ್ಲಿಸಿದರು ಹಾಗೂ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಶಾಸಕ ವೇದವ್ಯಾಸ್ ಕಾಮತ್, ಉದ್ಯಮಿ ಶಶಿಧರ್ ಶೆಟ್ಟಿ ಭರೋಡ, ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕ ಲೀಲಾಕ್ಷ ಕರ್ಕೇರ ಮತ್ತು ಇತರ ಪ್ರಮುಖರು ಉಪಸ್ಥಿತರಿದ್ದು ಅಂತಿಮ ನಮನ ಸಲ್ಲಿಸಿದರು. ಸಚಿವ ಯುಟಿ ಖಾದರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಮಂಗಳೂರಿನಲ್ಲಿ ಆಪ್ಕಾಮ್ ಸಂಸ್ಥೆಯ ಬೆಳವಣಿಗೆಗೆ ರವಿ ಶೆಟ್ಟಿ ಅವರು ಅಸಾಧಾರಣ ಕೊಡುಗೆ ನೀಡಿದ್ದಾರೆ. ಜತೆಗೆ ಯಕ್ಷಧ್ರುವ ಫಟ್ಲ ಫೌಂಡೇಶನ್ನಲ್ಲಿ ಜತೆ ಕಾರ್ಯದರ್ಶಿಯಾಗಿ ಕರಾವಳಿಯ ಗಂಡು ಕಲೆಯ ಯಕ್ಷಗಾನಕ್ಕೂ ತನ್ನದೇ ಆದ ಸೇವೆ ಸಲ್ಲಿಸಿದ್ದಾರೆ. ಇತರ ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಎಂದು ಸ್ಮರಿಸಿದರು. ನಮ್ಮೆಲ್ಲರ ಆತ್ಮೀಯರು ಮತ್ತು ಸನ್ಮಿತ್ರರು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ನಮ್ಮ ಮಂಗಳೂರು ಜಿಲ್ಲೆಗೆ ಮತ್ತು ಕರಾವಳಿಗೆ ತನ್ನ ಕೊಟ್ಟಂತಹ ರವಿಚಂದ್ರ ಶೆಟ್ಟಿ ಅವರು ಬಹುಶಃ ಅಪಘಾತಕ್ಕೊಳಪಟ್ಟು ಇವತ್ತು ನಮ್ಮ ಅಗಲಿರುವುದು ನಮ್ಮ ಅತ್ಯಂತ ನೋವಿನ ವಿಚಾರ. ಇವತ್ತು ಆಪ್ಕಾಮ್ಸ್ನ ವ್ಯವಸ್ಥಾಪಕರಾಗಿ ಆ ಸಂಸ್ಥೆಯನ್ನು ಬೆಳಿಬೇಕಂತೇಳಿ ಅದರ ಬೆನ್ನೆ ಇದ್ದು ಬಹುಶಃ ಆ ಒಂದು ಆಪ್ಕಾಮ್ಸನ್ನು ಒಂದು ಉತ್ತಮವಾದ ಸಂಸ್ಥೆಯಾಗಿ ಮಾರ್ಪಾಡಲಿಕ್ಕೆ ತನ್ನದ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿರುತ್ತಾರೆ. ತಮ್ಮ ವೃತ್ತಿಯ ಜೊತೆಯಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಿಂತನೆಯಲ್ಲಿ ಯಕ್ಷಧ್ರುವ ಫೌಂಡೇಶನ್ನಲ್ಲಿ ಇವತ್ತು ಬಹುಶಃ ಕರಾವಳಿ ಪ್ರದೇಶದ ಸಂಸ್ಕೃತಿಯ ಆ ಒಂದು ಜಾನಪದ ಒಂದು ಕಲೆ ಯಕ್ಷಗಾನ ಬಹುಶಃ ಅದನ್ನು ನಾವು ಪರಿಚಿತಗೊಳಿಸಬೇಕು ಮತ್ತು ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಅದರಲ್ಲಿ ಆಸಕ್ತಿ ವಹಿಸ್ಕೊಳ್ಬೇಕು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ದುಡಿಯುವಂಥ ಆ ಒಂದು ಅದರದೇ ಆದ ಕಲೆಗಾರರು ಯಾರಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬ ಮಕ್ಕಳಿಗೆ ವಿವಿಧ ಸವಲತ್ತು ಸಿಗಬೇಕಂತ ಹೇಳಿಕೊಂಡು ಅದರ ಅಧ್ಯಕ್ಷ ಸತೀಶ್ ಪಟ್ಲ ಜೊತೆಯಲ್ಲಿ ಸೇರಿ ಇವತ್ತು ಯಕ್ಷಧ್ರುವ ಮುಖಾಂತರ ಹಲವಾರು ಕಾರ್ಯಕ್ರಮ ಕೂಡ ಸಕ್ಕರೆ ಹಮ್ಮಿಕೊಳ್ಳಲಿಕ್ಕೆ ಪ್ರಮುಖವಾದ ಕಾರ್ಯಕರ್ತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಸರ್ವರಿಗೂ ಕೂಡ ಪ್ರೀತಿಯ ವ್ಯಕ್ತಿತ್ವ ಕೂಡ ಇವತ್ತು ಆಗಿದ್ದು ನಾನು ಕೂಡ ಬಹಳ ಅತ್ಯಂತ ಆತ್ಮೀಯರಾಗಿದ್ದು ಬಹುಶಃ ಇವತ್ತು ಅವರ ಅಗಲಿಕೆಯು ಅತ್ಯಂತ ನೋವಿನ ವಿಚಾರ ಮತ್ತು ದುಃಖದ ವಿಚಾರ ಅಂತ ಹೇಳಲಿಕ್ಕೆ ಬಯಸಿ ಬಹುಶಃ ಅವರ ವ್ಯಕ್ತಿತ್ವ ಎಲ್ಲ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ಬರಲಿ ಅಂತೇಳಿ ನಾನು ಇವತ್ತು ಆಶಿಸ್ತೇನೆ. ಇವತ್ತು ಅವರ ಕುಟುಂಬಸ್ಥಕ್ಕೆ ನಾವು ಎಷ್ಟೇ ಇವತ್ತು ಸಂತಾಪ ಸೂಚಿಸಿ ಕೂಡ ಆ ನೋವು ಬಹುಶಃ ಕುಟುಂಬದವರಿಗೆ ಮಾತ್ರ ಗೊತ್ತಿರ್ತದೆ. ಎಷ್ಟೇ ಸಂತಾಪ ಕೂಡ ಆ ನೋವನ್ನು ಶಮನಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಅವರ ಇವತ್ತು ರವಿಚಂದ್ರ ಶೆಟ್ಟಿ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವರ ಕುಟುಂಬಸ್ಥರಿಗೆ, ಅವರ ಅಭಿಮಾನಿ ವರ್ಗದವರಿಗೆ, ಅವರ ನೆರೆಕರೆಯವರಿಗೆ, ಅವರ ಮನೆಯವರಿಗೆ ಈ ನೋವಿನ ಸಂದರ್ಭದಲ್ಲಿ ಆ ನೋವನ್ನು ಆದಷ್ಟು ಕಡಿಮೆಗೊಳಿಸಲು ಆ ಪರಮಾತ್ಮ ವಿಶೇಷ ಶಕ್ತಿ ಅವರಿಗೆ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ.